ಜೀರಿಗೆ ಬೆಳೆಯ ಹಳೆಯ ದಾಖಲೆ ಈಜಿಪ್ತಿನಲ್ಲಿ ಸಿಕ್ಕಿದ್ದರೂ ಲೋಕದಲ್ಲಿ ಈಗ ಅತಿ ಹೆಚ್ಚು ಜೀರಿಗೆ ಬೆಳೆಯುವ ಹಾಗೂ ರಫ್ತು ಮಾಡುವ ದೇಶವಾಗಿದೆ ಭಾರತ. ಭಾರತವು ಜಾಗತಿಕ ಉತ್ಪಾದನೆಯ 70% ಜೀರಿಗೆಯನ್ನು ಬೆಳೆಯುತ್ತದೆ. ಭಾರತದ ಒಟ್ಟು ಜೀರಿಗೆಯ ಬೆಳೆಯಲ್ಲಿ 65% ರಾಜಸ್ಥಾನದಲ್ಲಿ ಬೆಳೆಯುತ್ತದೆ. ಭಾರತವು ಬೆಳೆದ ಜೀರಿಗೆಯಲ್ಲಿ 60%ದಷ್ಟನ್ನು ಬ್ರಿಟನ್, USA ಮೊದಲಾದ ದೇಶಗಳಿಗೆ ರಫ್ತು ಮಾಡುತ್ತದೆ. 5 ಪ್ರಮುಖ ಜೀರಿಗೆ ಬೆಳೆಯುವ ದೇಶಗಳು ಮತ್ತು ಪ್ರಮಾಣ ಮುಂದಿನಂತಿದೆ. ಭಾರತ 9 ಲಕ್ಷ ಟನ್, ಸಿರಿಯಾ 40,000 ಟನ್, ಟರ್ಕಿ 35,000 ಟನ್, ಇರಾನ್ 25,000 ಟನ್, ಚೀನಾ 10,000 ಟನ್, ಈಜಿಪ್ಟ್, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಮೊರಾಕೊ ಇತರ ಪ್ರಮುಖ ಜೀರಿಗೆ ಬೆಳೆಯುವ ದೇಶಗಳು. ಅಡುಗೆ ಮನೆಯ ಜೀರಿಗೆ ಮನೆಮದ್ದಾಗಿಯೂ ಎಲ್ಲ ಕಡೆ ಬಳಕೆಯಾಗುತ್ತದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಜೈಪುರ.